ಮಾತುಕತೆ ಇದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿರೋ ರಿಯಾಲಿಟಿ ಶೋ. ಈಗಾಗಲೇ ಈ ಶೋನ 2 ಎಪಿಸೋಡ್ ಬಗ್ಗೆ ಹೇಳಾಗಿದೆ. ಹಾಗಾದರೆ ಈ ಶೋನ 3rd ಎಪಿಸೋಡ್ ಹೇಗಿತ್ತು, ಯಾರೆಲ್ಲ ಅತಿಥಿಗಳು ಭಾಗವಹಿಸಿದ್ರು, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಂಚ ಮಾತುಕತೆ. ನಾನು ಕವಿತಾ ಮಾಣಿ. ಅಂಚೆ ಮಾತುಕತೆ ಉರುವ ಒಂದು ಎನ್ನುವ ರಿಯಾಲಿಟಿ ಶೋ ಈಗಾಗಲೇ ಅದ್ಭುತ ಪ್ರದರ್ಶನವನ್ನ ಕಾಣ್ತಾ ಇದೆ. ಚಲನಚಿತ್ರದ ನಟ, ನಟಿ, ನಿರ್ಮಾಪಕರು ತಮ್ಮ ಚಿತ್ರದ ಪ್ರಮೋಷನ್ ಮಾಡುವುದಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಈಗಾಗಲೇ 2 ಎಪಿಸೋಡ್ ಶೂಟಿಂಗ್ ಅನ್ನು ಮುಗಿಸಿರುವ ಅಂಚೆ ಮಾತುಕತೆ 3ನೇ ಎಪಿಸೋಡ್ಗೆ ಎಂಟ್ರಿ ಕೊಟ್ಟಿದ್ದು ಸೈಕೋ ವೆಬ್ ಸಿರೀಸ್ ತಂಡ. ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿರುವ ಸೈಕೋ ವೆಬ್ ಸಿರೀಸ್ ಬಗ್ಗೆ ಟೀಮ್ ಹೇಳಿದ್ದೇನು, ಬನ್ನಿ ನೋಡ್ಕೊಂಡು ಬರೋಣ. ಈಗ ಏನಿದ್ರೂ OTT ಯುಗ, ಎಲ್ಲವೂ ಕೈ ಬೆರಳಂಚಿನಲ್ಲೇ ಲಭ್ಯವಾಗುವ ಕಾಲ. ಇದನ್ನ ಅರ್ಥ ಮಾಡಿಕೊಂಡ ವಿ4 ನ್ಯೂಸ್ ಇದೀಗ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ನ ಆರಂಭಿಸಿರುವುದು ಗೊತ್ತೇ ಇದೆ. ಈಗಾಗಲೇ ಅನೇಕ ಡ್ರಾಮಾ, ವೆಬ್ ಸಿರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇದರ ಜೊತೆಯಲ್ಲಿ ಮನೋರಂಜನೆಯ ಪಾಲಿಗೆ ಒಂದು ವಿನೂತನ ಸೇರ್ಪಡೆಯಂದ್ರೆ ಅದು ಅಂಚೆ ಮಾತುಕತೆ ಉರುವ ಒಂದು ಎನ್ನುವ ನೂತನ ರಿಯಾಲಿಟಿ ಶೋ. ಹೌದು, ತುಳು ಭಾಷೆಯಲ್ಲಿಯೇ ಒಂದು ಅದ್ಭುತ ರಿಯಾಲಿಟಿ ಶೋ ಎನ್ನುವಂತೆ ಅಂಚೆ ಮಾತುಕತೆ ಉರುವ ಒಂದು ಎನ್ನುವ ರಿಯಾಲಿಟಿ ಶೋ ಆರಂಭಗೊಂಡಿದೆ. ಈ ಮೂಲಕ ವಿ4 ನ್ಯೂಸ್ ಜನತೆಗೆ ಮತ್ತಷ್ಟು ಮನೋರಂಜನೆಯ ಮಹಾಪೂರವನ್ನೇ ನಿಮ್ಮ ಮುಂದೆ ತರ್ತಾ ಇದೆ. ಬಂಟ್ವಾಳದ ಪರಂಗಿಪೇಟೆಯ ಯುವಕರ ತಂಡ ಅಭಿಷೇಕ್ ಜೆ ಕೊಟ್ಟಾರಿ ಎಂಬ ಯುವ ಪ್ರತಿಭೆಯ ನಿರ್ದೇಶನದಲ್ಲಿ ಈ ರಿಯಾಲಿಟಿ ಶೋ ಮೂಡಿಬರ್ತಾ ಇದೆ. ನಿರೂಪಕರಾಗಿ ವರದರಾಜ್ ನೆತ್ತರಕೆರೆ ಅತಿಥಿಗಳನ್ನ ಮನೋರಂಜಿಸಿದ್ದಾರೆ. ಇನ್ನೋರ್ವ ಯುವ ಪ್ರತಿಭೆ ದೀಪಕ್ ರವರು ಅಭಿಷೇಕ್ ಜೆ ಕೊಟ್ಟಾರಿ ಅವರಿಗೆ ಜೊತೆಯಾಗಿದ್ದಾರೆ. ಈಗಾಗಲೇ 2 ಎಪಿಸೋಡ್ನಲ್ಲಿ ಯಾರೆಲ್ಲ ಅತಿಥಿಗಳು ಭಾಗವಹಿಸಿ ಮನೋರಂಜಿಸಿದ್ರು ಎಲ್ಲವನ್ನ ಹೇಳಾಗಿದೆ. ಇನ್ನು 3ನೇ ಎಪಿಸೋಡ್ ಡಿಫರೆಂಟ್ ಸ್ಟೇಜ್ ಸೆಟ್ ಮೂಲಕ ಕಲರ್ಫುಲ್ ಆಗಿ ಮೂಡಿಬಂದಿದೆ. 3ನೇ ಎಪಿಸೋಡ್ಗೆ ಸೈಕೋ ವೆಬ್ ಸಿರೀಸ್ ತಂಡ ಆಗಮಿಸುವ ಮೂಲಕ ಪ್ರೇಕ್ಷಕರನ್ನ ಮತ್ತಷ್ಟು ಮನೋರಂಜಿಸಿದ್ದಾರೆ. ತಂಡದ ಜೊತೆಯಲ್ಲಿ ಕೆಲವೊಂದು ಹಾಸ್ಯ ಹಾಗೂ ಗೇಮ್ಸ್ಗಳು ಮತ್ತಷ್ಟು ಮೆರುಗು ನೀಡಿದೆ. ಕಾರ್ಯಕ್ರಮದುದ್ದಕ್ಕೂ ಭರಪೂರ ಹಾಸ್ಯದ ಹೊನಲು ಹರಿದು ಬಂತು. ಸೈಕೋ ವೆಬ್ ಸಿರೀಸ್ನ ಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ನಿರ್ವಹಿಸಿದ ರಾಮ್ ತೇಜ ಅವರು ಚಿತ್ರದ ಬಗ್ಗೆ ಮಾಹಿತಿ ನೀಡಿದ್ರು. ಒಂದು ಸೈಕೋ ಒಂದು ಕ್ಯಾರೆಕ್ಟರ್ ಎಂಟರ್ಟೈನ್ಮೆಂಟ್. ಸೈಕೋ ಏನಾಗ್ತಾನೆ ಅಂತ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಇರುತ್ತೆ. ಸೈಕೋ ತರ ಇರಲ್ಲ. ಸೈಕೋ ಸರ್ ಒಂದ್ ನಿಮಿಷ, ಸೈಕೋ ಅಂದ್ರೆ ಏನು ಸರ್? ಒಂದ್ಸರಿ ಗೊತ್ತಾಗ್ಬೇಕು. ಸೈಕೋ ಅಂದ್ರೆ ಯಾವ ರೀತಿ ಎಲ್ಲ? ಸೈಕೋ ಅಂದ್ರೆ ಏನು, ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ಒಂದೊಂದು ಇರುತ್ತೆ. ಸೈಕೋ ಅಂದ್ರೆ ಏನು ಅಂತ ಈಗ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಆಗುತ್ತೆ ನಮಗೆ, ಏನೋ ಎಂತ ಮೇಲೆ ಒಂದು ಬಹಳ ಇಷ್ಟಪಡ್ತೀವಿ, ಒಂದು ಥಿಂಗ್ಸ್ ಮೇಲೆ ಏನೋ ಇಷ್ಟಪಡ್ತೀವಿ, ಅದನ್ನ ಪಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಒಬ್ಬರಿಗೆ ಬೇಗ ಸಿಗುತ್ತೆ, ಒಬ್ಬರಿಗೆ ಸಿಗಲ್ಲ, ಬೇಗ ಸಿಗಲ್ಲ, ಲೇಟ್ ಆಗಿ ಸಿಗುತ್ತೆ. ಅದು ಪಾಸಿಟಿವ್ ಆಗಿ ಸಿಗ್ಬೋದು, ನೆಗೆಟಿವ್ ಆಗಿ ಸಿಗುತ್ತೆ. ಈಗ ನೆಗೆಟಿವ್ ಆಗಿ ಸಿಕ್ಕವರು ನೆಗೆಟಿವ್ ಆಗಿ ತಗೊಳ್ತಾರೆ, ನೆಗೆಟಿವ್ ಆಗಿ ಯಾವುದು ಸಿಗಲ್ಲ. ನೆಗೆಟಿವ್ ಆಗಿ ತಗೊಳ್ತಾರಲ್ಲ, ಅದು ಸೊಸೈಟಿಗೆ ಸೈಕೋ ತರ ಕಾಣಿಸುತ್ತೆ. ಸೊಸೈಟಿಗೆ ಪ್ರತಿಯೊಬ್ಬರು ಅವ್ರ ಅವ್ರಿಗೆ ಅವ್ರ ಪಾಯಿಂಟ್ ಆಫ್ ಅವ್ರು ಕರೆಕ್ಟ್, ಅವ್ರ ಪಾಯಿಂಟ್ ಆಫ್ ರಾಂಗ್ ಆಗಿದ್ರೆ ಯಾಕೆ ಮಾಡ್ತಾರೆ ಸೈಕೋ ಕೆಲಸನ ಅಲ್ವಾ? ಸೊಸೈಟಿಗೆ ರಾಂಗ್ ಆಗುತ್ತೆ. ನಾವು ಇಲ್ಲಿ ಏನಂತೀವಿ, ಸೊಸೈಟಿಗೆ ಆಪೋಸಿಟ್ ಹೋದ್ರೇನೆ ಅವ್ನು ಕ್ರಿಮಿನಲ್ ಅಂತೀವಿ. ಸರ್ ನಿಮ್ಗೆ ಕ್ರೈಮ್ ಅಂದ್ರೆ ತುಂಬಾ ಇಷ್ಟ ಅಂತ ಸರ್? ಹೌದಾ? 100% ಇಷ್ಟ. ಅಂದ್ರೆ ಕ್ರೈಮ್ ಇಷ್ಟ ಅಲ್ಲ, ಕ್ರೈಮ್ ಕಥೆಗಳು ಇಷ್ಟ. ಸೊ ಇದನ್ನು ಕೂಡ ಆ ಬೇಸ್ ಅಲ್ಲೇ ಮಾಡಿದ್ರಿ ಈ ಸೈಕೋ ಮೂವಿ. ಕ್ರೈಮ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಂಟರ್ಟೈನ್ಮೆಂಟ್, ಕ್ರೈಮ್ ಅಂಡ್ ಎಂಟರ್ಟೈನ್ಮೆಂಟ್ ನನ್ನ ಕಾನ್ಸೆಪ್ಟ್. ಸೊ ಅದ್ರ ಜೊತೆಗೆ ಟ್ರಾವೆಲ್ ಆಗುತ್ತೆ. It was a great experience. Edde and team la mast edde. So ನಮ್ಮ ಡೈರೆಕ್ಟರ್ ಸರ್ ನೋಡಿ, enkel na director sir mast friendly adullaru, very supportive. I really enjoyed it. Yeah, ma'am. ಓಕೆ, ಎನ್ನ ಪುದರ್ ಶ್ರೇಯಾ ಶೆಟ್ಟಿ ಪಂಡದ. ನಾನು ಆಲ್ರೆಡಿ 2 ಕನ್ನಡ ಮೂವಿ ಮಂತೊಂದುಲ್ಲೆ, ಒಂಜಿ 4 Walls and 2 Nighties ಅಂದ ಅಚ್ಯುತ್ ಕುಮಾರ್ ಸರ್ ನೋಡಿಗೆ. ಓಕೆ, ಕುಡನ್ ಜಟ್ಟಿ ಇಂದು ನನ್ನ ರಿಲೀಸ್ ಆವಡ್ರಡ್ಲ. ಇದನ್ನ ಫಸ್ಟ್ ವೆಬ್ ಸೀರೀಸ್. ಫಸ್ಟ್ ಎಂಜಾಯ್ದ ಎಕ್ಸ್ಪೀರಿಯನ್ಸ್ ಮ್ಯಾಮ್? ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಅಮೇಜಿಂಗ್ ಆಕ್ಚುಲಿ ಪನೋರಂಡ. ಅಮಿತ್ ರಾವ್ ಒಟ್ಟು ಮಲ್ಪುನ ಅಮಿತ್ ರಾವ್ ಲ ಇತ್ತೇರು ಆರು ಭಯಂಕರ ಕಾಮಿಡಿ ಇಂಪ್ರೂವ್ ಮಂತೊಂದು ಟೀಮ್ ಎಂಟರ್ಟೈನ್ ಮಂತೊಂದು ಇತ್ತೇರು. ಅಂಡ್ ಡೈರೆಕ್ಟರ್ಸ್ ಆಲ್ಸೋ ಸಪೋರ್ಟಿವ್, ವೆರಿ ಸಪೋರ್ಟಿವ್. ಅಂಡ್ ಸ್ಕ್ರಿಪ್ಟ್ ದೊಟ್ಟಿಗೆನೆ ಉಪ್ಪುನಾರು ನೆಕ್ಸ್ಟ್ ಎಂಚಿನ ಪಾವನ ಮುಟ್ಟ ಇಂದು ಇಜ್ಜಿದ ನಿದ್ರೆ ಇಜ್ಜಿ. ಇനി ನಮ್ಮೊಟ್ಟಿಗೆ ಅಮಿತ್ ರಾವ್ ಸರ್ಲೆ ಬರಲಿತ್ತಂದ್ರೆ ಅದನ್ನ ಕೆಲವು ಕಾರಣಾಂತರದವಾಗ ಅಮಿತ್ ರಾವ್ ಸರ್ ಬೈಜರು. ಸೊ ಬಲ್ಲೆ ಮ್ಯಾಮ್
ಎನ್ನ ತುಳು ಫ್ಲೂಯೆಂಟ್ ಇಜ್ಜಿ ಮಲೇಜಿ ನಮ್ಮ ಕಲ್ಪಾಗಿನ ತುಳು ಎಷ್ಟು ಹಂಗಾರೆ ಎನ್ನ ಪುದರ್ ಜೊಸಿಟ್ ಆನೋಲ ರಾಡ್ರಿಗಸ್ ಯಾನ್ ಮಾಡ್ಲಿಂಗ್ ಇರುತ್ತೆ ಬೊಕ್ಕ ಯಾನ್ ಒಂಜಿ ಕೊಂಕಣಿ ಮೂವಿ ಮಲ್ತೆ ಮ್ಯಾಮ್ ಇರ್ನ ಇಂಟ್ರಡಕ್ಷನ್ ತುಳುಟ್ಟು ಮಾಡ್ತಾ ಇರ್ಬೇಕ ಅವರ ಕೊಂಕಣಿ ಮಾಡ್ಕೊಡಿ ಎಂಗ್ಲೆಗೋಸ್ಕರ ಓಕೆ ಯಾನ್ ಒಂಜಿ ಕೊಂಕಣಿ ಮೂವಿ ಮಲ್ತೆ ಜವೈ ನಂಬರ್ 1 ಬೊಕ್ಕ ಒಂಜಿ ತಮಿಳ್ ಇತ್ತೆ ಬರ್ರೆ ಉಂಡು ಕಾದಲ್ ನಿಲುವೆ ಬೊಕ್ಕ ಒಂಜಿ ಹಿಂದಿ ವೆಬ್ ಸೀರೀಸ್ ಮಲ್ತೆ ಆಲ್ಟ್ ಬಾಲಾಜಿ ಸೂಪರ್ ಹಿಂದಿ ಅಂಡ್ ಪಂಚ್ ಬೀಟ್ ಬೊಕ್ಕ ಕನ್ನಡ ಉಂದಿ ಅನ್ನ ಫಸ್ಟ್ ವೆಬ್ ಸೀರೀಸ್ ಓಕೆ ಮ್ಯಾಮ್ ಇದು ತುಳುಟ್ಟು ಅಂಡರ್ ಅವರ ಕೊಂಕಣಿ ಕೊಂಕಣಿ ನಾನು ಇಂಟ್ರಡಕ್ಷನ್ ಇಂಚೆ ಮಾಡ್ತದೆ ಓಕೆ ಬರ್ಜಿ ಈ ಇತ್ತ ತುಳುಟ್ಟು ಪಂಡರು ಈ ದಾದ ಮಲ್ದಾರು ಬೊಕ್ಕ ಮೂವಿ ಇಂಚಿನ ಪ್ಲೇ ಮಲ್ದಾರು ಅಂತ ಪಂಡರು ಮೂವಿ ಎಕ್ಸ್ಪೀರಿಯನ್ಸ್ ಪಂಡರು ಸೊ ಇತ್ತ ಕೊಂಕಣಿ ಈ ಇಲ್ಲ ಇಂಚಿನ ಪುರ ಅಡಿಗೆ ಮಲ್ಪರು ಅಂತ ಪನೋಡು ಅಮ್ಮನೊಟ್ಟಿಗೆ ಇಂಚ ಪೋರು ಅವರ ಕೊಂಕಣಿ ಪನೋಡು ಓಕೆ ಮಕ ಕುಕಿಂಗ್ ಮಾಡರ್ ಮೋಸ್ಟ್ ಲೈಕ್ ಏ ಮಸಾಲ ಓಕೆ ಸೊ ಬೆಸ್ಟ್ ಡಿಶ್ ಅವ್ನು ಕಚ್ಚಗ ತಮಿಳರ್ ಪಾನಿಪುರಿ ಎಸ್ ರೈಟ್ ಸರ್ ಅವ್ರು ಕೊಂಕಣಿ ಬರ್ತದಾ ಕೊಂಕಣಿ ಬರ್ತದೆ ಸರ್ ಅರ್ಥ ಆಗ್ತದೆ ಹಾಗೆ ಅಂದ್ರೆ ಸೊ ಮಗ ಪೂರ ಕುಕ್ಕೋರಂಗ್ ಗೊತ್ತಾ ಪೋಕ್ ಮಟನ್ आमचे कॅटरिंग असे पोर सामग्री वही नसता कॅटरिंग ना मात तुगारे येनो प्रॉब्लेम या तू करांदून देता ओके 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 मॅम ತಿನ್ನಕ್ಕೆ ಧೈರ್ಯ ಇರಬೇಕು ಅಷ್ಟು ಖರಾಬಾಗಿ ಮಾಡ್ತಾರೆ ಅಂತ ಹೇಳಿ ಸರ್ ಇಲ್ಲ ಇಲ್ಲ ಸೂಪರ್ ಮಾಡ್ತಾರೆ ಆಫ್ಟರ್ ಶೋ ಈಗ ನಿಮಗೆ ನೀವು ಮನೆಗೆ ಬನ್ನಿ ಮತ್ತೆ ಯಾ ಮ್ಯಾಮ್ ಓಕೆ ಮ್ಯಾಮ್ ಹಾಯ್ ಎನ್ನ ಪುದರ್ ಕ್ರಿಸ್ಟಿನಾ ಪಂದ ಸೊ ಯಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಈತ ಕಾಲೇಜ್ ಇದ್ದಿದೆ ಲಾಕ್ಡೌನ್ ಇತ್ತೀಚೆ ಅವಾಗ ಸೊ ಯಾನ್ ಮಾಡಲಿಂಗ್ ಫೀಲ್ಡ್ ಬರ್ಪುನು ಸೊ ಆಕ್ಟಿಂಗ್ ಇಸ್ ಮೈ ಫಸ್ಟ್ ಟೈಮ್ ಸೊ ಯಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನ್ ಚೇತನ್ ಮ್ಯಾಮ್ it was good like friendly atmosphere पण इंजिनियरिंग दनी ಅವಲೆಂಚ ಮಾಡ್ತಂತಾರೆ ಮೂಲ ಲಂಚನೆ ಮಾಡ್ತಾರೆ ಕಾಲೇಜ್ ರೆಂಚ ಮಾಡ್ತಂತಾರೆ character was like the character was fine for me so ಸೈಕೋ ನಕ್ಲ ಗ್ರೂಪ್ ತಿಕ್ಕಿದನವಲ್ಲ ಆಯ್ತು ಆ ಪದ್ಯಡು ಆನ್ ಬಾಯಿ ಬಂದಾರೆ ಪೊಣ್ಣತ್ತು ಬಾಯಿ ಬಂದಾರೆ ಅಕ್ಕೆ ಬನ್ನಿ ಮೈಕೆ ಈ ಬಾತು ಸುರುಕು ಆಯ್ತು ಹಲೋ ನಮಸ್ತೆ ರವಿತೇಜರ ರವಿತೇಜ ಮಾರ ರಾಮ್ ತೇಜಿ ಮಲ್ಲೇಜಿ ತೇಜ ಉಂಡತ ಇದು ತೇಜವತೆ ಮಲ್ಪೋರತ್ತ ಮಾರೆ ಈರೆ ಈರೆ ಧೀರವಾದ ತೇಜವತೆ ಹಾಯ್ ಹಲೋ ಯಾನ್ ಧರ್ಮಣ್ಣಿ ಹಾಯ್ 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 ಈಸ್ ಧರ್ಮಣ್ಣಿ ಯಾವ ಮಂಡೆ ಪನ್ನ ದಾನ ಚಟ್ನಿ ಅದು ಬಿರೋ ದಾದ ಅವಶ್ಯದಾದ ಮಾರ ನಿಖಲ ದಾದ ಏಸದಾದ ನಿಖಲ ಏಸ ಮಂಡ್ರಲ್ಲಿ ಎಂಕುಲ್ ಪಿಕ್ಚರ್ ಹೀರೋ ಹೀರೋಯಿನ್ ಅರವಾಗಿ ಏ ದಿವಸದ ಗಂಟೆದ ಅವೇ ಕೇಳಿ ಇತ್ತ ಒಂಜಿ ಗಂಟೆ ಅಂದ ಅಜಿಪ್ಪ ನಿಮಿಷ ಒಪ್ಪುಂಡು ನಿಖಲ 2 ಗಂಟೆ ಅಂದ 100 ನಿಮಿಷ ಒಪ್ಪುಂಡು ನಿಖಲ 7 ನಿಮಿಷದ ಕೇಳಿ ಏ ಗಂಟೆ ಗಂಟೆ ಬಂತು ಎಂಕುಲು ಸೀರಿಯಸ್ 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 ಆಟದ ಪಿಕ್ಚರ್ ಆಟದ ಸೀರಿಯಸ್ ಅತ್ತ ಸೀರಿಯಸ್ ಏರಿ ನಮ್ಮೇಲೆ ಸೀರಿಯಸ್ ಮಾಡ್ತಾರೆ ಪಿತಾದಿ ಮಾರೆ ಸೀರಿಯಸ್ ಸತ್ಯ ಅರೆ ಯಾರ್ देखो यार देखो ಅವ ಅಂಚ ಅವ ಸೀರಿಯಸ್ ಸೀರೀಸ್ ಸೀರೀಸ್ ಸರಿ ಕಟ್ಟ ನಾಳೆ ಮಗರನ್ ಏನ್ ಮಾತ ಹೀರೋ ಹೀರೋಯಿನ್ ಅದೇ ಒಂದು ಇಯರ್ ಬಾಲಕ ಒಂದು ಇನ್ನು ಪಾಡ್ನ ಇದನ್ನ ಪಾಡ್ಜಾರು ಅವು ಏರ್ಗೇನಿ ಪಿಕ್ಚರ್ ಕಾಸು ಪಾಡ್ನಾರು ಕಾಸು ಪಾಡ್ನಾರು ആരെങ്കിലും തൂപ്പിനാർ ആരെങ്കിലും കാപ്പിനാർ ആരെങ്കിലും മിത്ത് തീർപ്പിനാർ ടോട്ടൽ അത് പണടാണ്ട എങ്ങളെ പപ്പ എത്തില്ല ಪಪ್ಪ ಪಿಕ್ಚರ್ ರಿಲೀಸ್ ಆಯ್ಬೇಕ ಕೂಚಿ ಕೊಪ್ಪ ಸಾರಿ ಸಾರಿ ಮ್ಯಾಮ್ ಸಾರಿ ಕರೆಕ್ಟ್ ಬಂದಾರ ಕರೆಕ್ಟ್ ಎಂಕಲ್ ಏಪ ನಿಂಗಿನ ಬಾಯ್ ಬಾಯ್ ದಾದಾ ಪನ್ನಗ ವಿಷಯ ಎಂಗ್ಲ ಜೋಕ್ಲು ಉಂಡತ್ತ ಧರ್ಮ ಪಪ್ಪ ಮಾರೆ It was a wonderful experience. But the team at it, best part is dinner chicken tinondi. Chicken set. So madhyana la ratre la. Dinner chicken dinner. Dinner la lunch la. Lunch la mata. So the boka team actually very friendly adittan, very important. Like comfortable at home feel month and work panola anda
ಕಂಟಿನ್ಯೂಸ್ ಸ್ಟ್ರೆಚ್ ವರ್ಕ್ ಮಂತೊಂದಿತ್ತ ಒಂಜಿ ದಿನ ಅಂತೂ ನಮ್ಮ 25 hours ಕಂಟಿನ್ಯೂ ಶೂಟ್ ಮಂತದ ಸೂಪರ್ 25 hours ಮ್ಯಾಮ್ ಇರ್ಬಲ್ಲಿ ಎಂಜಾಯ್ ಆಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮಸ್ತ್ ಎಂಜಾಯ್ ಇತ್ತಂಡು ಬೊಕ್ಕ ಮಸ್ತ್ ಸಪೋರ್ಟಿವ್ ಉಂಡು ಟೀಮ್ ಲ ವೆರಿ ಫ್ರೆಂಡ್ಲಿ ನೇಚರ್ ಇತ್ತಂಡು ಬೊಕ್ಕ ಎಂಕ್ಲೆಗ್ಲ ಒಂಜಿ ಆಕ್ಟಿಂಗ್ ಮನ್ಪುನಾಗ ಅಪಂಡ ಮಿಸ್ಟೇಕ್ ಆಂಡಲ ಕರೆಕ್ಟ್ ಆಗಿ ಪನೊಂದಿತ್ತರು ಇಂಚ ಮನ್ಪೊಡೋದು ಎಂಕ್ಲೆಗ್ಲ ಒಂಜಿ ಕಾನ್ಫಿಡೆಂಟ್ ಬರೋಂದಿತ್ತಂಡು overall team was good. This was the first experience, as I told you, into web series. First time I am Mantundulle, alla Kannada. It was a great experience, all I can say. Bye, Konkani balle. ಎಲ್ಲ ಎಕ್ಸ್ಪೀರಿಯನ್ಸ್ ಲ ಎಡ್ಡೆ ಇತ್ತಂಡು ನ್ಯೂ ಫ್ರೆಂಡ್ಸ್ ತಿಕ್ತೇರು ಬೊಕ್ಕ ಆಲ್ರೆಡಿ ಫ್ರೆಂಡ್ಸ್ ಇತ್ತಿನಕ್ಕುಲ್ಲ ಸೆಟ್ ಇಡುತ್ತೆ ಅಮಿತ್ ರಾವ್ಲ ಎಡ್ಡೆ ಫ್ರೆಂಡ್ ಆರ್ನ ಬೆಸ್ಟ್ ಫ್ರೆಂಡ್ ಟೀಮ್ ಎಡ್ಡೆ ಇತ್ತಂಡು ಬೊಕ್ಕ ಅಲ್ಲಿ ಪಂಡಲ್ಲ 25 hours ಶೂಟ್ ಇತ್ತಂಡು ಆ ದಿನ ಯಾನ್ ಜೆತ್ತೊಂದಿತ್ತು ಎನ್ನ ಲಾಸ್ಟ್ ಶಾಟ್ ಲ ಜೆತ್ತೊಂದೆ ಮಾಡ್ತೆ ನಿದ್ರೆ ಕಂಡಿಟ್ಟು ಸೈಕೋ ಆರಂಭದಿಂದ ಎಂಡನವರೆಗೂ ನಿಮ್ಮನ್ನ ಬೆಚ್ಚಿ ಬೀಳಿಸುವಂತಹ ಹಾರರ್ ವೆಬ್ ಸಿರೀಸ್. ಹೆಸರೇ ಹೇಳುವಂತೆ ಇದು ಪಕ್ಕಾ ಸೈಕೋ ಮೂವಿಯಾಗಿದೆ. ಸಸ್ಪೆನ್ಸ್, ಥ್ರಿಲ್ಲಿಂಗ್ ಇದೆಲ್ಲ ಈ ವೆಬ್ ಸಿರೀಸ್ನಲ್ಲಿ ಪ್ರತಿ ಸೀನ್ನಲ್ಲೂ ಕಾಣಬಹುದು. ಒಂದು 2 ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತೆ ಕ್ಯಾರೆಕ್ಟರ್ ಆ ಜೊತೆಗೆ ಟ್ರಾವೆಲ್ ಆಗ್ತಾ ಇರುತ್ತೆ, ಗೊತ್ತಿರಲ್ಲ ಯಾರು ಏನಾಗುತ್ತೆ ಅಂತ. ಸೊ ಎಂದವರೆಗೂ ಫಸ್ಟ್ ಇಂದ ಏನ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಎಂದವರೆಗೂ ಅದೇ ಕ್ಯಾರಿ ಮಾಡಿದೀವಿ. ಸೊ ಅದರಲ್ಲಿ ಎಲ್ಲರದು ಬೆಸ್ಟ್ ಪಾರ್ಟ್ಸ್ ಇದೆ. ಸೊ ಅವ್ರ ಚೂರು ಟ್ರಾವೆಲ್ ಜಾಸ್ತಿ ಆಗುತ್ತೆ ಶ್ರೇಯಾ ಶೆಟ್ಟಿದು, ಬಿಟ್ಟರೆ ಇಕ್ಕರದೆಲ್ಲ ಬಂದು ಹೋಗುತ್ತೆ. ಬಟ್ ಸ್ಟಾರ್ಟ್ ಟು ಎಂದವರೆಗೂ ಇರ್ತಾರೆ, ಅಲ್ಲೆಲ್ಲ ಬಂದು ಹೋಗ್ತಾರೆ. ಬಟ್ ನಾವು ಶಾರ್ಟ್ ಟೈಮ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಸೊ ಇದನ್ನ ನಾವು ಆಕ್ಚುಲಿ ಪ್ಲಾನ್ ಹಾಕಿ 10 days 4 days ಅಲ್ಲಿ ಮುಗಿಸಿದ್ದು. ಯಾಕಂದ್ರೆ ಲಾಕ್ಡೌನ್ ಇತ್ತು, ಜಾಸ್ತಿ ಇದನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಒಂದೊಂದ್ ದಿನ 16 hours ಶೂಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾತ್ರ 26 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ. ಹಾಗೆ ಹೇಳಿದ್ರು 25 ಅಂತ ಹೇಳಿದ್ರು ನೀವು. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಗಾಗಿದೆ? ನಾನು ವೆರಿ ಸ್ಯಾಟಿಸ್ಫೈಡ್. ಎಲ್ಲರ ಪರ್ಫಾರ್ಮೆನ್ಸ್ ಬಹಳ ಇಷ್ಟ ಆಗಿದೆ. ಕೆಲವರು ನೋಡಿದ್ರೆ ಇವ್ರು ನೋಡಿದ್ದಾಳೆ ಆಲ್ರೆಡಿ. ಸೊ ಕೆಲವೊಬ್ರು ಮಾತ್ರ ನೋಡಿದ್ದಾರೆ, ಎಲ್ಲರಿಗೂ ತೋರಿಸಿಲ್ಲ. ಸೊ ಕೆಲವೊಂದು ಇನ್ನೂ ಕರೆಕ್ಷನ್ ಇರ್ತದೆ, ಈಗೆಲ್ಲ ರೆಡಿ ಆಗಿದೆ. ಫೈನಲ್ ಆಗಿ ಆಡಿಯನ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನೀವು? ಏನಿಲ್ಲ, ಮತ್ತೆ ಈಗ ಇದನ್ನ ನಡೀತಾ ಲಾಕ್ಡೌನ್ ನಡೆಯುತ್ತೋ, ಕೊರೋನಾ ಬರುತ್ತೋ ಹೋಗುತ್ತೋ ಅದು ಗೊತ್ತಿಲ್ಲ. ಸೊ ಒಂದು ಎಂಟರ್ಟೈನ್ಮೆಂಟ್, ಒಂದು 6 episodes ಇದೆ, 20 minutes 6 episodes ಇದೆ. ಒಂದು ಬೆಸ್ಟ್ ಕ್ರೈಮ್ ಎಂಟರ್ಟೈನರ್, ಕ್ರೈಮ್ ಎಂಟರ್ಟೈನರ್. ಆರಾಮಾಗಿ 6 episodes ನೋಡಿ ಮಜಾ ಮಾಡ್ಬೋದು. ರವಿ ಶಾಮನೂರು ಫಿಲ್ಮ್ಸ್ ಬ್ಯಾನರ್ನಡಿ ಸೋಚ್ ಸಿನಿಮಾಸ್ ಜೊತೆ ಸಹಯೋಗದಲ್ಲಿ ಡಾಕ್ಟರ್ ರವಿ ಶಾಮನೂರು ಈ ವೆಬ್ ಸೀರೀಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ರಾಮ್ ತೇಜ ಅವರು ಅತ್ಯದ್ಭುತವಾಗಿ ನಿರ್ವಹಿಸಿದ್ದಾರೆ. ಈ ವೆಬ್ ಸೀರೀಸ್ನ ಮುಖ್ಯ ಪಾತ್ರದಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯ ಹಾಗೂ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿ ಮನೆಮಾತಾಗಿರುವ ನಟ ಅಮಿತ್ ರಾವ್, ಮಂಜು ದೈವಜ್ಞ, ಶ್ರೇಯಾ ಶೆಟ್ಟಿ, ಜೋಸಿಟಾ, ಕ್ರಿಸ್ಟಿನಾ, ಜಾಹ್ನವಿ, ನೇಹಾ, ಕೇಶವ, ಸಂಕೇತ್, ನಮ್ರತಾ ನಟಿಸಿದ್ದಾರೆ. ಇನ್ನು ಈಗಾಗಲೇ ಬಹುಭಾಷಾ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಕುಡ್ಲದ ಕುವರಿ ಸೋನಲ್ ಮೊಂತೇರು ಈ ವೆಬ್ ಸಿರೀಸ್ ಮೂಲಕ ತಮ್ಮಲ್ಲಿರೋ ಆಕ್ಷನ್ ಕಟ್ನ ಟ್ಯಾಲೆಂಟ್ ಅನ್ನ ತೋರಿಸಿದ್ದಾರೆ. ಈ ವೆಬ್ ಸಿರೀಸ್ನ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಸೋನಲ್ ಮೊಂತೇರು ವರ್ಕ್ ಮಾಡಿದ್ದಾರೆ. ಇನ್ನು ಪ್ರೊಡಕ್ಷನ್ ಡಿಸೈನ್ ಕೆಲಸವನ್ನ ಚರಣ್ ಸುವರ್ಣ ನಿರ್ವಹಿಸಿದ್ದಾರೆ. ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನ ಕಿಶೋರ್ ಅವರು ನಿರ್ವಹಿಸಿದ್ದಾರೆ. ಸೈಕೋ ವೆಬ್ ಸಿರೀಸ್ನಲ್ಲೂ ಅತ್ಯುತ್ತಮ ಪ್ರೊಡಕ್ಷನ್ ಟೀಮ್ ವರ್ಕ್ ಮಾಡಿದೆ.
ಪ್ರೊಡಕ್ಷನ್ ಟೀಮ್ನಲ್ಲಿ ಶ್ರೀನಿವಾಸ್ ಸಿವಿ ಗೌಡ, ಭರತ್ ಸಹಕರಿಸಿದ್ದಾರೆ. ಇನ್ನು ಅಸೋಸಿಯೇಟ್ ಕ್ಯಾಮರಾಮ್ಯಾನ್ ಆಗಿ ಸಂಪತ್ ರೆಡ್ಡಿ ಕಾರ್ಯನಿರ್ವಹಿಸಿದ್ದು, ದಯಾನಂದ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಎಲ್ಲ ವಿಷಯವನ್ನ ಅಂಚೆ ಮಾತುಕತೆ ರಿಯಾಲಿಟಿ ಶೋನಲ್ಲಿ ಈ ತಂಡ ಹಂಚಿಕೊಂಡಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಮೂಲಕ ಮೂಡಿಬರಲಿರುವ ಅಂಚೆ ಮಾತುಕತೆ ರಿಯಾಲಿಟಿ ಶೋನ 3rd ಎಪಿಸೋಡ್ ಡೀಟೇಲ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾರೆ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.